ಕೃಷ್ಣಮೂರ್ತಿ ಸರ್ ಅವರೇ, ನಾವು ಓದುವ ಸಂಸ್ಕೃತಿ ಅಂದ ಕೂಡಲೇ ಕರಾವಳಿಯ ಬಗ್ಗೆ ನಾವು ಒಂದಷ್ಟು ಗಮನ ಹರಿಸುವಂಥದ್ದು ಬಹಳ ಪ್ರಮುಖವಾದ್ದು. ಈ ಕರಾವಳಿಯಲ್ಲಿ ಜನಪ್ರಿಯ ಲೇಖಕರು ಯಾರು ಮತ್ತು ಅವರು ಬಿಡುಗಡೆ ಮಾಡಿದಂಥ ಅವರು ಕೊಟ್ಟಂಥ ತುಳು ಮತ್ತು ಕನ್ನಡ ಪುಸ್ತಕಗಳು ಯಾವುವು? ನಮಸ್ಕಾರ. 1843 ಜುಲೈ 1ನೇ ತಾರೀಕಿನಂದು ಬಾಸೆಲ್ ಮಿಷನ್, ಮಂಗಳೂರಿನ ಬಾಸೆಲ್ ಮಿಷನ್ನಿನಿಂದ ಹರ್ಮನ್ ಮಾಂಗ್ಲಿಂಗ್ ಅನ್ನುವ ಒಬ್ಬ ಜರ್ಮನಿಯ ವಿದ್ವಾಂಸನ ಮೂಲಕ ಮಂಗಳೂರು ಸಮಾಚಾರ ಅನ್ನುವ ಪತ್ರಿಕೆ ಪ್ರಾರಂಭ ಆಯಿತು. ನಾವು ನಿನ್ನೆಯ ದಿನವನ್ನು ಪತ್ರಿಕಾ ದಿನಾಚರಣೆ ಎಂಬುದಾಗಿ ಕರೀತೇವೆ. ಸರಿ. ಅದೇ ರೀತಿಯಲ್ಲಿ ನಾಳೆಯ ದಿವಸ ಜುಲೈ 3, 1913 ತುಳುವಿನ ಮೊದಲ ನಾಟಕಾರ ಎಂಬುದಾಗಿ ಗುರುತಿಸಲ್ಪಟ್ಟಿರುವ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವ ಮಾಧವ ತಿಂಗಳಾಯ ಅವರ ಜನ್ಮದಿನ. ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಆಚರಿಸ್ತಾ ಇದ್ದಾರೆ. ಹೀಗೆ ಈ ಎರಡು ವಿಶಿಷ್ಟ ದಿವಸಗಳ ನಡುವಿನ ಇವತ್ತಿನ ದಿವಸ ಪುಸ್ತಕ ಸಂಸ್ಕೃತಿಯ ಬಗ್ಗೆ ಒಂದು ಒಳ್ಳೆಯ ಚರ್ಚೆಯನ್ನು ನೀವು ಇಟ್ಕೊಂಡಿದ್ದೀರಿ. ಅದಕ್ಕಾಗಿ ನಾನು ಓದುಗಾರ ಪರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಯಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಾಸೆಲ್ ಮಿಷನ್ ಸಂಸ್ಥೆ ಇಲ್ಲಿಗೆ ಬಂದ ಮೇಲೆ ಕಲಿಕೆಯ ಒಂದು ಹೊಸ ಆಧುನಿಕ ಪದ್ಧತಿ ಪ್ರಾರಂಭ ಆಯಿತು. ಅಲ್ಲಿಂದ ನಾವು ಹೊಸ ರೀತಿಯ ಶಿಕ್ಷಣ ಕ್ರಮವನ್ನು 1843 ಈಚೆಗೆ ನೋಡ್ತೇವೆ. ನಾನು ಈಗಾಗಲೇ ಹೇಳಿದಂತೆ ಹರ್ಮನ್ ಮಾಂಗ್ಲಿಂಗ್ ಅವರು ಮಂಗಳೂರು ಸಮಾಚಾರ ಅನ್ನುವ ಕರ್ನಾಟಕದ ಕನ್ನಡದ ಮೊದಲ ಪತ್ರಿಕೆಯನ್ನು ಅವರು ಇಲ್ಲಿ ಪ್ರಕಾಶನಕ್ಕೆ ತರ್ತಾರೆ. ಅಲ್ಲಿಂದ ಈಚೆಗೆ ಅವರದೇ ಕಾಲದಲ್ಲಿ ಬಸವ ಪುರಾಣ, ಕುಮಾರವ್ಯಾಸ ಭಾರತ, ಶಬ್ದಮಣಿ ದರ್ಪಣ ಮೊದಲಾದಂಥ ಹಳೆಯ ಕಾವ್ಯಗಳನ್ನು, ಅದರ ಜೊತೆಗೆ ತುಳುಗಾದೆಗಳು, ಪಾಡ್ದನಗಳು ಮೊದಲಾದಂಥ ಕೃತಿಗಳನ್ನು ಪ್ರಕಟ ಮಾಡುವಂಥ ಒಂದು ಸಂಪ್ರದಾಯ ಇಲ್ಲಿ ಬೆಳೆಯಿತು. ನಂತರದಲ್ಲಿ 1894ಕ್ಕೆ ಕಿಟ್ಟೆಲ್ ಅವರ ಕನ್ನಡ ಇಂಗ್ಲಿಷ್ ನಿಘಂಟು ಬಂತು. 1896ರಲ್ಲಿ ಸತ್ಯದೀಪಿಕಾ ಪತ್ರಿಕೆ ಅನ್ನುವಂಥ ಒಂದು ಪತ್ರಿಕೆ ಪ್ರಾರಂಭ ಆದಾಗ ಈ ಭಾಗದ ಪ್ರಸಿದ್ಧರಾದಂಥ ಸಾಹಿತಿ ಮತ್ತು ಶಿಕ್ಷಕ ಪಂಜೆ ಮಂಗೇಶ್ ರಾವ್ ಅಲ್ಲಿ ಹರಟೆ ಮಲ್ಲ ಅನ್ನುವ ಒಂದು ಹೆಸರಿನಲ್ಲಿ ಹರಟೆ ಮಲ್ಲನ ಪತ್ರಗಳು ಅನ್ನುವ ಹಾಸ್ಯ ಪ್ರಧಾನವಾದಂಥ ಲೇಖನಗಳನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗಲೇ 1898ರ ಆ ಒಂದು ಕಾಲಘಟ್ಟದಲ್ಲಿ ಅವರ ನನ್ನ ಚಿಕ್ಕ ತಾಯಿ, ಆಮೇಲೆ ಕಮಲಾಪುರದ ಹೋಟ್ಲಲ್ಲಿ ಮೊದಲಾದಂಥ ಸಣ್ಣ ಕಥೆಗಳು ಇಲ್ಲಿ ಪ್ರಕಟ ಆಗುತ್ತೆ. 1899ರ ಕಾಲಕ್ಕೆ ಗುಲ್ವಾಡಿ ವೆಂಕಟರಾವ್ ಅವರ ಇಂದಿರಾಬಾಯಿ ಅನ್ನುವಂಥ ಕಾದಂಬರಿ, ಅದು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ, ಅದು ಬರುತ್ತೆ. 1905ರ ವೇಳೆಗೆ ಬೋಳಾರ ಬಾಬುರಾವ್ ಅನ್ನುವರು ವಾಗ್ದೇವಿ ಅನ್ನುವಂಥ ಒಂದು ಕಾದಂಬರಿಯನ್ನು ಬರೀತಾರೆ. 1900ರ ವೇಳೆಗೆ ಸುವಾಸಿನಿ ಪತ್ರಿಕೆ ಎನ್ನುವುದು ಬೋಳಾರ ವಿಠಲರಾಯ ಅವರು ಪ್ರಾರಂಭ ಮಾಡ್ತಾರೆ, ಬೆನಗಲ್ ರಾಮರಾವ್ ಮೊದಲಾದವರು. ಅದರ ಮೂಲಕ ಪಂಜೆ ಮಂಗೇಶ್ ರಾವ್ ಮೊದಲಾದವರು ಲೇಖಕರಾಗಿ ಹೊರಹೊಮ್ಮುತ್ತಾರೆ. ನಂತರದಲ್ಲಿ ಶ್ರೀಕೃಷ್ಣ ಸೂಕ್ತಿ, ಮಧುರವಾಣಿ, ಸ್ವದೇಶಿ ಅಭಿಮಾನಿ 1906ರಲ್ಲಿ ಬಂದಿರುವಂಥದ್ದು. ಆಮೇಲೆ ಕಂಠೀರೋ ಅನ್ನುವಂಥ ಪತ್ರಿಕೆ 1918ರಲ್ಲಿ ಬಂದಿರೋದು. ರಾಷ್ಟ್ರಬಂಧು ಅನ್ನುವ ಪತ್ರಿಕೆ, ನಂತರದಲ್ಲಿ ನಮ್ಗೆ ಗೊತ್ತಿರುವಂತೆಯೇ ನವಭಾರತ ಅನ್ನುವ ಪತ್ರಿಕೆ, ಮತ್ತು ಅನಂತರದಲ್ಲಿ ಉದಯವಾಣಿ ಪತ್ರಿಕೆ, ಮುಂಗಾರು ಪತ್ರಿಕೆ. ಈ ರೀತಿ ಪತ್ರಿಕೆಗಳು ನಮ್ಮ ಸಾಹಿತ್ಯ ಓದುಗರನ ಆ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸುವಲ್ಲಿ ಹೆಚ್ಚಿನ ಕೆಲಸ ಮಾಡಿದೆ. 1921ರ ವೇಳೆಗೆ ಪಂಜೆ ಮಂಗೇಶ್ ರಾವ್ ಮತ್ತು ಇನ್ನಿತರು ಸೇರಿಕೊಂಡು ಎಳೆಯರಿಗೆ ಬೇಕಾದಂಥ ಸಾಹಿತ್ಯ ಪ್ರಕಟಣೆಗೆ ಸಂಬಂಧಿಸಿದಂಥ ಒಂದು ಬಾಲ ಸಾಹಿತ್ಯ ಮಂಡಳಿಯನ್ನು ಪ್ರಾರಂಭ ಮಾಡ್ತಾರೆ. ಆ ಮೂಲಕ ಅವರು ಸುಮಾರು 30ಕ್ಕೂ ಹೆಚ್ಚು ಕೃತಿಗಳನ್ನು, ಅವರು ಶಿಕ್ಷಕರಾಗಿದ್ದವರು, ಶಿಕ್ಷಕರ ಮನೋಭಾವವನ್ನು ಅರಿತುಕೊಂಡವರು, ವಿದ್ಯಾರ್ಥಿಗಳ ಮನೋಭಾವವನ್ನು ಅರಿತುಕೊಂಡವರು, ಮಕ್ಕಳಿಗಾಗಿ ಸಣ್ಣ ಸಣ್ಣ ಕಥೆಗಳನ್ನು ಬರೆಯುವ ಮೂಲಕ ಅದನ್ನು ಪುಸ್ತಕ ರೂಪಕ್ಕೆ ತರುವ ಮೂಲಕ ಈ ರೀತಿಯ ಒಂದು ಹೊಸ ರೀತಿಯ ಓದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಅವರು ಕೊಡುವ ಪ್ರಯತ್ನ ಮಾಡ್ತಾರೆ.
ಪಂಜೆ ಮಂಗೇಶ್ ರಾವ್, ಉಳ್ಳಾಲ ಮಂಗೇಶ್ ರಾವ್ ಮತ್ತು ಉಗ್ರಾಣ ಮಂಗೇಶ್ ರಾವ್ ಅನ್ನುವರು ಮೂವರು. ಆಮೇಲೆ ಅವರ ಶಿಷ್ಯ ಮಂಜೇಶ್ವರ ಗೋವಿಂದ ಪೈ, ಎಂ ಗೋವಿಂದ ಪೈ ಅಂತ ನಾವು ಕರೆಯುವಂಥವರು, MN ಕಾಮತ್ ಅವರು, ಕಡಂಗೋಳು ಶಂಕರ ಭಟ್ಟ ಅವರು, ಮುಳಿಯ ತಿಮ್ಮಪ್ಪ ಅವರು, ಹೀಗೆ ಒಂದು ಪಂಡಿತ ಪರಂಪರೆಯ ಒಂದು ಸಾಹಿತ್ಯ ಸೃಷ್ಟಿಯ ಕಾರ್ಯಗಳು ಇಲ್ಲಿ ನಡೆಯುತ್ತೆ. 1928ರಲ್ಲಿ ಮಿತ್ರ ಮಂಡಳಿ ಅನ್ನುವಂಥದ್ದು, ಅದು ಕೆನರಾ ಹೈಸ್ಕೂಲಿನ ವಿದ್ಯಾರ್ಥಿಗಳು ಜೊತೆ ಸೇರಿ ಮಾಡಿರುವಂಥ ಒಂದು ಸಂಸ್ಥೆ. ಅಂದರೆ 1928ರಲ್ಲಿ ಒಂದು ಕರ್ನಾಟಕದ ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ ಇಲ್ಲಿ ನಡೆಯುತ್ತೆ. ಅದರಿಂದ ಪ್ರಭಾವಿತರಾಗಿ ಅವರು ಒಂದು ಮಿತ್ರ ಮಂಡಳಿಯನ್ನು ಪ್ರಾರಂಭ ಮಾಡ್ತಾರೆ. ಅದು ಮುಂದೆ ಕರ್ನಾಟಕ ಸಂಘ, ಕನ್ನಡ ಸಂಘ ಮೊದಲಾದವುಗಳು ಪ್ರಾರಂಭ ಆಗೋದಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ಅಳಿಲ ಸೇವೆ ಅನ್ನುವಂಥ ಒಂದು ಪುಸ್ತಕ, ಒಂದು ಪ್ರಕಟಣೆಯನ್ನು ಪ್ರಾರಂಭ ಮಾಡ್ತಾರೆ. ಆಗ ಒಬ್ಬ ಪೇಜಾವರ ಸದಾಶಿವರಾವ್ ಅನ್ನುವರು, ತೀರಾ ಸಣ್ಣ ವಯಸ್ಸಿನಲ್ಲಿ ತೀರಿಕೊಂಡವರು, ಇಂಜಿನಿಯರ್ ಆಗಿ ಇಟಲಿಯಲ್ಲಿ ಅಧ್ಯಯನ ಮಾಡ್ತಿರುವಂಥ ಸಂದರ್ಭದಲ್ಲಿ ತೀರಿಕೊಂಡವರು. ಅವರ ನೇತೃತ್ವದಲ್ಲಿ ಒಂದು ಅಲರು ಪತ್ರಿಕೆ ಅನ್ನೋದು, ಅಲರು ಅನ್ನುವಂಥ ಕವನ ಸಂಕಲನ ಪ್ರಕಟ ಆಗುತ್ತೆ. ಆ ಕಾಲಕ್ಕೆ ಒಂದೇ ದಿವಸದಲ್ಲಿ ಅವರು ಸುಮಾರು 200 ಪ್ರತಿಗಳನ್ನು ಮಾರಾಟ ಮಾಡಿದರು ಅನ್ನುವಂಥ ಉಲ್ಲೇಖವನ್ನು ಜೆ ವಾಮನ್ ಭಟ್ ನಂತರದಲ್ಲಿ ಅವರು ಅದನ್ನು ಮುಂದುವರಿಸಿದರು. ಅವರು ಅದನ್ನು ಮಾಡ್ತಾರೆ. ಹೀಗೆ ಕನ್ನಡದ ಸಾಹಿತ್ಯದ ಸಂದರ್ಭದಲ್ಲಿ ಒಂದು ಪ್ರಕಾಶನ ಸಂಸ್ಥೆಗಳು ಅಂದರೆ ಮೊದಲಿಗೆ ತೀರಾ ವೈಯಕ್ತಿಕವಾಗಿ ಒಬ್ಬೊಬ್ಬ ಲೇಖಕನ ಮೂಲಕ ಈ ಪ್ರಕಾಶನ ಸಂಸ್ಥೆ ಪ್ರಾರಂಭ ಆಯಿತು. ಈಗ ಶಿವರಾಮ ಕಾರಂತರ ಅವರು ಪತ್ರಿಕೆಯನ್ನು ನಡೆಸಿದ್ರು. ಅವರು ಕಾದಂಬರಿ ಮೊದಲಾದಂಥ ಸಾಕಷ್ಟು ಗ್ರಂಥಗಳನ್ನು ತರ್ತಾರೆ. ನಂತರದಲ್ಲಿ ನಿರಂಜನ ಪ್ರಗತಿಶೀಲ ಪಂಥಕ್ಕೆ ಸೇರಿದಂಥವರು, ಅವರು ಕೃತಿಗಳನ್ನು ಪ್ರಕಟ ಮಾಡ್ತಾರೆ. ಆಮೇಲೆ ನವ್ಯದ ಸಾಹಿತ್ಯ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅಡಿಗ ಮೊದಲಾದಂಥವರು. ಹೀಗೆ ವೈಯಕ್ತಿಕ ನೆಲೆಯಲ್ಲಿ ಪುಸ್ತಕ ಪ್ರಕಟಣೆಗಳು ನಮ್ಮಲ್ಲಿ ಪ್ರಾರಂಭ ಆಯಿತು. ಎರಡನೇ ಹಂತದಲ್ಲಿ ಪ್ರಕಾಶನ ಸಂಸ್ಥೆಗಳು, ಈಗಾಗಲೇ ಹೇಳಿದಂತೆ ಅನೇಕ ಪ್ರಕಾಶನ ಸಂಸ್ಥೆಗಳು, ಪತ್ರಿಕೆಗಳು. ಈಗ ಯುಗ ಪುರುಷದಂಥ ಪತ್ರಿಕೆ ಇವತ್ತಿ ಕೂಡ ಆಗಿದೆ. 1947ರಲ್ಲಿ ಅದು ಪ್ರಕಟಣೆಯನ್ನು ಪ್ರಾರಂಭ ಮಾಡಿರುವಂಥದ್ದು. ಇಂಥ ಪತ್ರಿಕೆಗಳು ಇವೆಲ್ಲವೂ ಕೂಡ ಪುಸ್ತಕಗಳನ್ನು ತರುವ ಪ್ರಯತ್ನವನ್ನು ಮಾಡ್ತಾರೆ. ಈಚೆಗಿನ 80ರ ದಶಕದಲ್ಲಿ ಸಾರಾ ಅಬೂಬಕರ್, ಮುಬ್ಬೋಳ್ವಾರ್, ಮೊಹಮ್ಮದ್ ಕುನ್ನಿ, ಆಮೇಲೆ ಫಕೀರ್ ಮೊಹಮ್ಮದ್ ಕಟ್ಪಾಡಿ ಮೊದಲಾದವರು, ಆಮೇಲೆ ಇಲ್ಲಿ ಡಾಕ್ಟರ್ ಅರವಿಂದ ಮಾಲಗತ್ತಿ ಮೊದಲಾದವರು, ಆಮೇಲೆ 1968-70ರ ವೇಳೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ, ಆಗಿನ ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರ ಪ್ರಾರಂಭ ಆಗುತ್ತೆ. ಇಲ್ಲಿ SV ಪರಮೇಶ್ವರ ಭಟ್ಟ ಅವರು ನಿರ್ದೇಶಕರಾಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಬರ್ತಾರೆ. ಅವರ ಮೂಲಕ ಅಲ್ಲಿ ಅಧ್ಯಾಪಕರನ್ನು ಸೇರಿಸಿಕೊಂಡು ಫಲಂಚವಿ ಅನ್ನುವಂಥ ಒಂದು ಪ್ರಕಾಶನವನ್ನು ಮಾಡಿ ಅವರು ಪುಸ್ತಕಗಳನ್ನ ಪ್ರಕಟ ಮಾಡಿರುವಂಥದ್ದು. ಮತ್ತು ಸ್ವತಃ SV ಪರಮೇಶ್ವರ ಭಟ್ಟ ಅವರೇ ಅನೇಕ ಪುಸ್ತಕಗಳನ್ನು ತಂದಿರುವಂಥದ್ದು. ಬರೀ ಪುಸ್ತಕಗಳ ಪ್ರಕಟಣೆ ಮಾತ್ರ ಅಲ್ಲ, ಅವರು ಮನೆ ಮನೆಗೆ ಸರಸ್ವತಿ ಅನ್ನುವ ಥರದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡಿದಂಥ ಸಂದರ್ಭಗಳನ್ನು ಕಾಣ್ತೇವೆ. ಇದೊಂದು ರೀತಿಯ ಅರಿವನ್ನು ಜನಗಳಿಗೆ ಮೂಡಿಸಿದ ಕಾರಣಕ್ಕೆ ಈಗ ಒಂದು ನಿರಂತರವಾಗಿ 1834ರಿಂದ ಇವತ್ತಿನ ತನಕ ಸಾವಿರಾರು ಪುಸ್ತಕಗಳು ಕನ್ನಡದ ವಾಗ್ಮಯ ಲೋಕಕ್ಕೆ ದಕ್ಷಿಣ ಕನ್ನಡ ಕೊಟ್ಟಿದೆ ಅಂತ ಹೇಳಬಹುದು. ಒಳ್ಳೆ ಮಾಹಿತಿಯನ್ನು ನೀಡಿದ್ದೀರಿ. ಯಾಕಂದರೆ ಹಿಂದಿನಿಂದ ಹಿಡಿದು ಇಲ್ಲಿಯವರೆಗಿರುವಂಥ ದೊಡ್ಡ ಮಾಹಿತಿಗಳನ್ನು ಸಮಗ್ರವಾಗಿ ನೀಡಿದ್ದೀರಿ. ಹೀಗೆ ಮಾಹಿತಿಯ ವಿಚಾರಕ್ಕೆ ಬಂದಾಗ ಅಂದರೆ ಓದುಗರಿದ್ದರು ಅಂತ ಆಯಿತು, ಪುಸ್ತಕಗಳು ಬರ್ತದೆ ಅಂದರೆ ಓದುಗರಿದ್ದರು ಅಂತ ಆಯಿತು. ಈಗ ಓದುವಿಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿ ಚೇಳರ್ ಮೇಡಮ್ ಅವರಿಗೆ ಈ ಪುಸ್ತಕ ಓದುವಿಕೆ, ಕೃಷ್ಣಮೂರ್ತಿ ಅವರು ಹೇಳಿದರು ಹಿಂದೆ ಎಲ್ಲ ಅಷ್ಟು ಪುಸ್ತಕಗಳು ಬಂದಿದ್ದು ಈಗಲೂ ಬರ್ತಾ ಇದೆ, ಓದುಗರಿದ್ದರು ಅಂತ. ಪುಸ್ತಕಗಳ ಓದುವಿಕೆ ಹಿಂದೆ ಮತ್ತು ಈಗ ಹೇಗಿದೆ ಮೇಡಮ್? ಪುಸ್ತಕದ ಓದು ಅನ್ನೋದು ಒಂದು ಧ್ಯಾನದ ಹಾಗೆ. ಆ ಧ್ಯಾನ ನಿಜವಾಗಿ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗ್ತದೆ ಅನ್ನೋದನ್ನು ಗಮನಿಸಿಕೊಳ್ಬೋದು. ಹಿಂದೆ ಪತ್ರಿಕೆಗಳು ಆರಂಭ ಆದಾಗ ಬಿಡುವಿನ ವೇಳೆಯಲ್ಲಿ ಓದಲಿಕ್ಕೆ ಪುಸ್ತಕವನ್ನು ಒಂದು ರೀತಿಯ ತಮ್ಮ ನಿರ್ವಾತವನ್ನು ತುಂಬಿಸಿಕೊಳ್ಳೋದಕ್ಕಾಗಿ ಬಳಸಿಕೊಳ್ತಾ ಇದ್ರು. ನಮಗೆ ಪುಲಿಗೆರೆ ಸೋಮನಾಥ ಕವಿ ಹೇಳ್ತಾನಲ್ಲ, ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಶಾಸ್ತ್ರಂಗಳಂ ನೋಡುತ್ತ ಅಂತ ಹೇಳ್ತಾ ಪಲವು ಪಳ್ಳ ಸಮುದ್ರವೈ ಅಂತ ಏನು ಹೇಳ್ತಾನ ಅವನು. ಅದರ ಹಾಗೆ
ಓದುವಿಕೆ ಅನ್ನುವುದು ಬೇರೆ ಬೇರೆ ರೀತಿಯ ಓದು ಇದೆ. ಆದರೆ ಹಿಂದಿನ ಕಾಲದ ಓದಿಗೂ ಈಗಿನ ಕಾಲದ ಓದಿಗೂ ವ್ಯತ್ಯಾಸ ಇದೆ. ಸರಿ. ಹಿಂದೆ ಓದನ್ನ ಯಾವುದಕ್ಕಾಗಿ ಮಾಡ್ತಾ ಇದ್ರು, ಓದಿನ ಹಸಿವು ಅನ್ನುವುದು ಇತ್ತು. ಈಗ ಓದಿನ ಕ್ರಮಗಳು ಬದಲಾಗಿವೆ ಅನ್ನೋದನ್ನು ಕೂಡ ನಾವು ಗಮನಿಸಿಕೊಳ್ಬೇಕು. ಯಾಕಂದ್ರೆ ಇವತ್ತಿನ ಡಿಜಿಟಲೀಕರಣದಿಂದ ಓದಿನ ಕ್ರಮವೂ ಕೂಡ ಬದಲಾಗಿದೆ ಅನ್ನೋದನ್ನ ನಾವು ನೆನಪಿಸಿಕೊಳ್ಬೇಕು. ವೈಯಕ್ತಿಕವಾಗಿ ನಮ್ಮನ್ನೇ ಗಮನಿಸಿಕೊಂಡ್ರೆ, ಒಂದು ಹೊಸ ಪುಸ್ತಕವನ್ನ ತೆರೆದಾಗ ಆ ಹೊಸ ಪುಸ್ತಕದ ಪರಿಮಳ ಹೇಗಿರ್ತದೆ, ಅದರ ಪುಟ ಮುಗುಚುವಾಗ ಅದರ ಜೊತೆಗೆ ತಲ್ಲೀನರಾಗಿ ಓದುವ ಅನುಭವ ಹೇಗಿರ್ತದೆ ಅನ್ನೋದು ಅದು ಓದುವ ಹವ್ಯಾಸದಿಂದ ಬರುವುದಕ್ಕೆ ಸಾಧ್ಯ ಇದೆ. ಮತ್ತು ಓದು ಅನ್ನುವುದು ಆಗಲೇ ಹೇಳಿದ ಹಾಗೆ ಅದು ಒಂದು ಧ್ಯಾನ. ಅದು ಅಕ್ಷರ ಮಾಲಿನ್ಯ ಅಲ್ಲ, ಅಕ್ಷರದ ಧ್ಯಾನ. ಅದು ಶಬ್ದ ಮಾಲಿನ್ಯ ಆಗದ ಹಾಗೆ ಓದುವಿಕೆ, ಅದು ಬೇರೆ ಬೇರೆ ರೀತಿಯ ಓದು ಇದೆ. ಸಂಶೋಧನೆಗಾಗಿ ಓದುವ ಓದು ಇದೆ, ಕಾಲಹರಣಕ್ಕಾಗಿ ಓದುವ ಓದು ಇದೆ, ಅಧ್ಯಯನಕ್ಕಾಗಿ ಓದುವ ಓದು ಇದೆ, ಅಥವಾ ಅಭ್ಯಾಸಕ್ಕಾಗಿ ಓದುವ ಓದು ಇದೆ. ಆ ಎಲ್ಲ ಓದುಗಳ ಮಧ್ಯೆ ನಮಗೆ ಸೃಜನಶೀಲ ಬರಹದ ಓದು ಏನಿದೆ ಅದು ನಮ್ಮ ಮನಸ್ಸನ್ನ, ನಮ್ಮ ಆರೋಗ್ಯವನ್ನ, ನಮ್ಮನ್ನ ಅದು ಹೊಸದಾಗಿ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ವೈಯಕ್ತಿಕವಾಗಿ ನಾನು ನನ್ನ ಓದಿನ ಅನುಭವವನ್ನು, ನನ್ನ ಬಾಲ್ಯಕಾಲದ ಓದಿನ ಅನುಭವವನ್ನು ಹೇಳುವುದಾದರೆ, ನಾವು ಬಾಲ್ಯದಲ್ಲಿ ಸುಧಾ, ಮಯೂರ, ತುಷಾರದಂತಹ ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು ಬಂದಾಗ ಅದನ್ನು ನಿಯತವಾಗಿ ಓದ್ತಾ ಇದ್ವಿ. ಆದರೆ ಅದನ್ನು ತರಿಸ್ತಾ ಇದ್ದದ್ದು ಹಳ್ಳಿಯ ನಮ್ಮ ಮೂಲೆಗೆ ನಮ್ಮ ಅಮ್ಮ ತರಿಸ್ತಾ ಇದ್ಲು. ಅದನ್ನು ಹೇಗೆ ತರಿಸ್ತಾ ಇದ್ಲು ಅಂತಂದರೆ, ಕೃಷಿ ಮನೆತನದ ಆಕೆ ರಾತ್ರಿಯ ಹೊತ್ತು ಒಂದು ಟಿನ್ ಬೀಡಿ ಕಟ್ಟಿ, ಆ ಬೀಡಿ ಕಟ್ಟಿದ ಹಣದಿಂದ ವಾರ್ಷಿಕ ಸಂಚಿಕೆಗಳನ್ನು, ವಿಶೇಷಾಂಕಗಳನ್ನು ತರಿಸಿ ತನ್ನ ಮಕ್ಕಳು ಓದಬೇಕು ಅಂತ ಮಾಡ್ತಾ ಇದ್ಲು. പക്ഷെ ಆ ಓದಿನ ಹಸಿವು ನಮಗೆ ಚಂದಮಾಮ ಓದೋದ್ರಿಂದ ಇರ್ಬೋದು. ಅಂದರೆ ಬಾಲ್ಯದಲ್ಲಿ ಓದಿದ ಚಂದಮಾಮದ ಕಥೆಗಳು ಅಥವಾ ಪುರಾಣದ ಕಥೆಗಳು ಅದು ಇವತ್ತಿಗೂ ಕೂಡ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಲ್ಲುವುದಕ್ಕೆ ಸಾಧ್ಯ ಆಗಿದೆ. ಅದರೊಂದಿಗೆ ನಾವು ಕಾಲೇಜಿಗೆ ಹೋದಾಗ ನಮ್ಮನ್ನ ಓದಲಿಕ್ಕೆ ಹಚ್ಚಿದ್ದು ನಮ್ಮ ಗುರುಗಳಾದಂತಹ ಶೇಖರೆಡ್ಡಿ ಸರ್ ಅವರು. ಅವರನ್ನ ನೆನಪಿಸಿಕೊಳ್ಳೇಬೇಕು ನಾನು ಈ ಹೊತ್ತು. ಯಾಕಂದ್ರೆ ಹೊಸ ಪುಸ್ತಕ ಅನ್ನುವುದಿದೆಯಲ್ಲ, ಅದರನ್ನ ಆಸ್ವಾದಿಸುವುದು ಮತ್ತು ಅದರ ಪರಿಮಳದ ಘಮದ ಮೂಲಕ ನಾವು ಆ ಕಾಲಕ್ಕೆ ವಿದ್ಯಾರ್ಥಿಗಳಾಗಿದ್ದಾಗ ನಮ್ಮ ಕೈಯಲ್ಲಿ ದುಡ್ಡಿರ್ಲಿಲ್ಲ. ಆಗ ಹೊಸ ಪುಸ್ತಕಗಳನ್ನ ಕೊಟ್ಟು ನಮ್ಮನ್ನ ಅವರು ಓದಿಸ್ತಾ ಇದ್ರು. ಅದರಿಂದ ನಾವು ಓದುವಿಕೆಯನ್ನು ಬೆಳೆಸುವುದಕ್ಕೆ ಸಾಧ್ಯ ಆಯಿತು. ಆದ್ರೆ ಇವತ್ತು ಏನಾಗಿದೆ, ಓದುವಿಕೆಯ ಕ್ರಮಗಳು ಬದಲಾಗಿದೆ. ಡಿಜಿಟಲೀಕರಣ ಒಂದು ಕಾರಣ ಆದರೆ ಎಲ್ಲರೂ ಹೇಳುವಂಥದ್ದು ನಮಗೆ ವೇಳೆ ಇಲ್ಲ ಅಂತ. ಆದರೆ ಓದುವ ಸಂಸ್ಕೃತಿ ಅನ್ನೋದು ಇವತ್ತಿಗೂ ಕೂಡ ಇದೆ. ಒಂದು ಓದುಗ ವರ್ಗವನ್ನ, ಅಂದ್ರೆ ಒಂದು ಗುಂಪಲ್ಲಿ ಒಂದು ಪುಸ್ತಕವನ್ನ ಹಂಚಿಕೊಂಡು ಓದುವ ಒಂದು ಹವ್ಯಾಸ ಈಗಲೂ ಓದುಗರಲ್ಲೂ ಇದೆ, ಲೇಖಕರಲ್ಲೂ ಇದೆ, ಬರಹಗಾರರು. ಒಬ್ಬ ಬರಹಗಾರ ಆಗ್ಬೇಕಾದ್ರೆ ಅವನು ಒಂದು ಕೃತಿಗಳನ್ನ ಓದಬೇಕು. ಓದದೇ ಇದ್ರೆ ಅವನಿಗೆ ಬರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಗೆಳತಿಯರು, ನಮ್ಮ ಕರಾವಳಿಯ ಗೆಳತಿಯರನ್ನೇ ನೋಡಿದ್ರೆ, ನಾವು ಒಳ್ಳೆಯ ಪುಸ್ತಕಗಳನ್ನ ಕಂಡಾಗ ನಾವು ಒಬ್ರಿಗೊಬ್ರು ಹಂಚಿಕೊಂಡು ಓದುವ ಹವ್ಯಾಸವನ್ನ ಇವತ್ತಿಗೂ ಕೂಡ ರೂಢಿಸಿಕೊಂಡಿದೆ. ಆದರೆ ಇವತ್ತು ನಾವು ಮೊಬೈಲಲ್ಲಿ ಓದ್ತೇವೆ, ಅಥವಾ ಇವತ್ತಿನ ವಿದ್ಯಾರ್ಥಿಗಳನ್ನ ಗಮನಿಸಿಕೊಂಡ್ರೆ ನಾವು ಮೊಬೈಲಲ್ಲಿ ಓದ್ತೇವೆ ಅಥವಾ ಡಿಜಿಟಲ್ ಓದ್ತೇವೆ ಅಂತಂದ್ರೆ ಅದು ಹೆಚ್ಚು ಪರಿಣಾಮವನ್ನ ಬೀರುವುದಿಲ್ಲ. ಆಗ್ಲೇ ಹೇಳಿದ ಹಾಗೆ, ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಪುಸ್ತಕದಿ ದೊರೆತರಿವು ತಳೆದ ಮಣಿ, ತರು ತಳೆದ ಪುಷ್ಪ ಅಂತ. ಅದು ಒಂದು ಗಿಡದಲ್ಲಿ ಹೂವಾಗಿ ಅರಳಬೇಕಾದ್ರೆ, ಒಂದು ಪುಸ್ತಕವನ್ನ ಇಡಿಯಾಗಿ ಓದಿ ಅದರಿಂದ ಆಗುವ ಅನುಭವದಿಂದ ಒಂದು ಹೊಸ ಆಲೋಚನೆ ಹುಟ್ಟಬೇಕಾದ್ರೆ, ಹೊಸ ವಿಚಾರ ಹುಟ್ಟಬೇಕಾದ್ರೆ, ಹೊಸ ಚಿಂತನೆ ಹುಟ್ಟಬೇಕಾದ್ರೆ ನಾವು ಒಂದು ಕೃತಿಯನ್ನ ಹೇಗೆ ಓದ್ತೇವೆ ಅನ್ನೋದು ಕೂಡ ಬಹಳ ಮುಖ್ಯ. ಯಾವುದೇ ಅಧ್ಯಯನಕ್ಕಿರ್ಬೋದು, ನಾವು ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಓದುವ ಕ್ರಮ ಇರಬಹುದು, ಅಥವಾ ನಾವು ಅದಕ್ಕೆ ಆಧಾರವಾಗಿ ಇಟ್ಕೊಂಡು ಓದುವ ಕ್ರಮ ಇರಬಹುದು. ಅದು ನಮಗೆ ಬಹಳ ಮುಖ್ಯ ಆಗ್ತದೆ ಅನ್ನೋದನ್ನು ಗಮನಿಸಬೇಕು. ಇವತ್ತು ಓದುಗರ ಸಂಖ್ಯೆ ಕಡಿಮೆ ಇದೆ ಅನ್ನುವಂತಹ ಒಂದು ವಾದ ಇದೆ, ಆದರೆ ಪ್ರಕಟಗೊಳ್ಳುವ ಪುಸ್ತಕಗಳ ಸಂಖ್ಯೆ ಮಾತ್ರ ಕಡಿಮೆ ಇಲ್ಲ. ಈಗ ನೀವು ಹೇಳ್ತಾ ಇದ್ದ ಹಾಗೆ ಪುಸ್ತಕಗಳ ಬಗ್ಗೆ, ಈಗ ಕಾರಂತರ ಮುಖಜಿಯ ಕನಸುಗಳು ಬಹಳಷ್ಟು ಮುದ್ರಣವನ್ನು ಹೊಂದಿದೆ, ಈಗಲೂ ಮುದ್ರಣವನ್ನು ಹೊಂದ್ತಾ ಇದೆ. ಹಾಗೆ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿಗಳನ್ನು ಈಗಲೂ ನಾವು ಓದ್ತೇವೆ, ಹಿಂದೆ ಓದ್ತಾ ಇದ್ರು. ಈಗ ಆ ಪ್ರಶ್ನೆಗಳನ್ನು ಈಗ ಹುಟ್ಟಿದಾಗ ಅಂತಹ ಲೇಖಕರು ಈಗ ಇದ್ದಾರಾ ಇಲ್ವಾ ಅಂತ ನಮ್ಮಲ್ಲಿ ಹುಟ್ಟುವಂಥ ಒಂದು ಪ್ರಶ್ನೆಗಳು. ರಘು ಅವರೇ, ಸದಭಿರುಚಿಯ ಸಾಹಿತ್ಯ ಅಂತ ಏನೋ ಪದವನ್ನು ನಾವು ಬಳಸ್ತೇವೆ. ನಮಗೆ ಒಂದು ಅಭಿರುಚಿಗೆ ಖುಷಿ ಕೊಡುವಂಥದ್ದು. ಈಗಾಗಲೇ ಮೇಡಮ್ ಹೇಳಿದರು, ಓದಿನ ಹಸಿವು ನಮಗಿದ್ದಾಗ ಓದಬೇಕು ಎನ್ನುವಂಥ ಹಸಿವು ಇರಬೇಕಾದ್ರೆ ಕಾರಣ ಏನಂದರೆ ಸದಭಿರುಚಿಯ ಸಾಹಿತ್ಯ ಆವಾಗ ಇತ್ತು ಅಂತ. ಇವಾಗ ಏನು ಅನಿಸ್ತದೆ, ಸದಭಿರುಚಿಯ ಸಾಹಿತ್ಯ ಸೃಷ್ಟಿ ಆಗ್ತದೆ ಅಥವಾ ಇಲ್ಲವೇ ಎನ್ನುವಂಥ?
ಈಗ ಸಾಹಿತ್ಯ ಅಂತ ಹೇಳಿದಾಗ ಅದರಲ್ಲಿ ಬೇರೆ ಬೇರೆ ನೆಲೆಯಲ್ಲಿ ನಾವು ಅದನ್ನು ಗುರುತಿಸ್ಕೊಳ್ಬೇಕಾಗ್ತದೆ. ಈಗ ಅದೇ ಸದಾಭಿರುಚಿಯ ಸಾಹಿತ್ಯ, ಅಥವಾ ಈಗ ಒಂದು ಅಡುಗೆ ಸಾಹಿತ್ಯ ಇರ್ಬೋದು, ಸರಿ, ಅಥವಾ ಒಂದು ವೈದ್ಯಕೀಯವಾದ ಬರಹ ಇರ್ಬೋದು, ಅದು ವೈದ್ಯಕೀಯ ಸಾಹಿತ್ಯ ಇರ್ಬೋದು, ಅಥವಾ ಮಾಹಿತಿ ಕೊಡುವಂತ ಯಾವುದಾದ್ರೂ ಒಂದು ಬರಹ ಇರ್ಬೋದು. ಆ ಥರದ ಅದು ಕೂಡ ಸಾಹಿತ್ಯದ ನೆಲೆಗಟ್ಟಿಗೆ ಸೇರುತ್ತೆ. ಆದರೆ ಅದರ ಕ್ರಮಗಳು ಮಾತ್ರ ಬೇರೆ ಬೇರೆ ಆಗಿರ್ತದೆ. ಈಗ ಸಾಹಿತ್ಯ ಅನ್ನುವಂಥದ್ದು ಏನ್ ಮಾಡುತ್ತೆ ಮತ್ತು ಅದು ಹೇಗೆ ಅರಳುತ್ತೆ ಅಂತ ಒಂದು ರೀತಿಯ ಜೀವನ ಪ್ರೀತಿಯಿಂದ ಈ ಸದಾಭಿರುಚಿಯ ಸಾಹಿತ್ಯಗಳು ಅರಳುವಂಥದ್ದೇ ಒಂದು ರೀತಿಯ ಜೀವನ ಪ್ರೀತಿಯಿಂದ. ಬದುಕನ್ನ ನಾವು ಎಷ್ಟು ಆಳವಾಗಿ ಗ್ರಹಿಸಿಕೊಳ್ತೇವೆ ಮತ್ತು ಆ ಬದುಕನ್ನ ಅನುಭವಿಸ್ತಾ ಅವುಗಳ ಮೂಲಕ ನಾವು ಕಟ್ಟಿಕೊಡಬಹುದಾದ ನಮ್ಮ ಆಲೋಚನೆಗಳಿಂದ ಸಾಹಿತ್ಯ ರೂಪುಗೊಳ್ತಾ ಹೋಗ್ತದೆ. ಅಂಥದ್ದನ್ನು ನಾವು ಒಂದು ಸದಾಭಿರುಚಿಯ ಸಾಹಿತ್ಯ ಅಂತ ನಾವು ಗುರುತಿಸ್ಕೊಳ್ಬೋದು. ಈಗಲೇ ನೀವು ಕೆಲವು ಲೇಖಕರ ಹೆಸರುಗಳನ್ನು ಹೆಸರಿಸಿದ್ರಿ. ಕುವೆಂಪು ಇರ್ಬೋದು, ಅಥವಾ ಬೇಂದ್ರೆ ಇರ್ಬೋದು, ಅಥವಾ ತೇಜಸ್ವಿ ಅವರು ಇರ್ಬೋದು. ಹೀಗೆ ಈ ತರದ ಲೇಖಕರು ಬರಹಗಾರರು ಬಂದು ಆಗಿದೆ ಈಗ ನೀವು ಕೇಳಿರುವಂತ ಪ್ರಶ್ನೆ, ಸದ್ಯದ ಸಂದರ್ಭದಲ್ಲಿ ಆ ತರದ ಒಂದು ಸಾಹಿತ್ಯ ಸೃಷ್ಟಿ ಆಗ್ತಿದೆಯಾ ಅನ್ನುವಂಥದ್ದು. ಹಾಗಾಗಿ ನಾವು ಒಟ್ಟು ಸಾಹಿತ್ಯದ ಒಂದು ವಲಯಗಳನ್ನು ಗಮನಿಸಿಕೊಂಡಾಗ ಈಗಿನ ಕಾಲಕ್ಕೂ ಆ ತರದ ಮಾದರಿಗಳು, ಕ್ರಮಗಳು ಬದಲಾಗಬಹುದಷ್ಟೇ. ಆದ್ರೆ ಅಂತ ಸಾಹಿತ್ಯದ ನೆಲೆಗಳು ಸೃಷ್ಟಿ ಆಗ್ತಾ ಇದೆ. ಸದಾಭಿರುಚಿಯ ಸಾಹಿತ್ಯ ಬರ್ತಾನೆ ಇದೆ. ಆದ್ರೆ ಅದನ್ನ ಓದುವವರು, ಗ್ರಹಿಸುವವರು ಒಂದೊಂದು ನೆಲೆಯ ಓದುಗ ಬಳಗ ಆಗಿರ್ತದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಗಮನಿಸಿಕೊಳ್ಳುವುದಿದ್ರೆ, ನಮ್ಮ ನೆರೆಯ ಉಪ್ಪಿನಂಗಡಿಯವರೇ ಆದಂತ ಗೋಪಾಲಕೃಷ್ಣ ಕುಂಟಣಿಯವರಿದ್ದಾರೆ. ಅವರು ಬಹಳ ಚೆನ್ನಾಗಿ ಕಥೆಗಳನ್ನ ಬರೆಯಬಲ್ಲವರು, ಬಹಳ ಚಂದ ಕಥೆಗಳು ಬರ್ತದೆ. ಅದು ಬಹಳ ಆ ಕಥೆಗಳನ್ನು ಓದ್ತಾ ಹೋದಂತೆ ಇಡೀ ಅವುಗಳ ಪಾತ್ರಗಳೊಳಗೆ ನಾವು ಒಂದಾಗ್ತಾ ಹೋಗುವಂತ ಒಂದು ತಾದಾತ್ಮ್ಯತೆ ನಮಗೆ ಬರ್ತಾ ಹೋಗ್ತದೆ. ಹಾಗೆ ಜೋಗಿ ಇರ್ಬೋದು, ಅವರ ಬರಹಗಳಿರ್ಬೋದು, ಭಿನ್ನ ಭಿನ್ನವಾದ ನೆಲೆಗಟ್ಟಿನಲ್ಲಿ ಅವರು ಕಾದಂಬರಿ, ಕಥೆಗಳು, ಕವಿತೆಗಳು ಹೀಗೆ ಬರೀತಾ ಹೋಗ್ತಿದ್ದಾರೆ. ಅಥವಾ ವಿವೇಕ್ ಶಾನುಭಾಗರು ಇರ್ಬೋದು, ಕಥೆಗಳ ನೆಲೆಯಲ್ಲಿ ಗುರುತಿಸಿಕೊಳ್ಳುವುದಿದ್ರೆ, ಅಥವಾ ನಮ್ಮ ಸುರತ್ಕಲ್ನ ಅವರೇ ಆಗಿರುವಂತ ಎಚ್ ನಾಗವೇಣಿ ಅವರು ಇರ್ಬೋದು, ಕಾದಂಬರಿಗಳನ್ನು, ಲೇಖನಗಳನ್ನು ಆ ಮೂಲಕ ಒಳ್ಳೆಯ ಸಾಹಿತ್ಯವನ್ನು ಅವರೆಲ್ಲ ನೀಡ್ತಿದ್ದಾರೆ. ಹಾಗೇನೆ ಮತ್ತೆ ನೇಮಿಚಂದ್ರ ಅವರಿರ್ಬೋದು, ಬದುಕಿನ ಕುರಿತಾದ ಚಿಂತನೆಗಳನ್ನ ಅವರ ಬರಹಗಳ ಮೂಲಕ ಒಂದು ರೀತಿಯಲ್ಲಿ ಸ್ಫೂರ್ತಿ ಕೊಡುವ ಹಾಗೆ ನಾವು ಕೂಡ ಜೀವನವನ್ನು ಅನುಭವಿಸಬೇಕು, ಬದುಕಬೇಕು, ಆ ಥರದ ನೆಲೆಗಳನ್ನ ಕೊಡುವ ಹಾಗೆ ಅವರ ಬರಹಗಳೆಲ್ಲ ಇವತ್ತು